ಹಾಯ್ ಎಲ್ರಿಗೂ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಶ್ರೀವಾಸ ಯೂಟ್ಯೂಬ್ ಚಾನಲ್. ಸೊ ನಾವೊಂದು ಟಾಸ್ಕ್ ಮಾಡುವ ಅಂತಿದ್ದೇವೆ. ಆಕ್ಚುಲಿ ನನ್ನ ಕಸಿನ್ ಸಿಸ್ಟರ್ ಬಂದಿದ್ರು, ಹಾಗೆ ಮೂವಿ ನೇಮ್ ಇದೆಯಲ್ಲ ಅದನ್ನ ಗೆಸ್ ಮಾಡುವಂಥದ್ದು. ಸೊ ಅವಳು ಕೂಡ ಪ್ರಿಪೇರ್ ಮಾಡಿದಾಳೆ 5, ನಾನು ಕೂಡ ಪ್ರಿಪೇರ್ ಮಾಡಿದ್ದೇನೆ 5. ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮೊದಲು ನನ್ನ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಮುಂದಿನ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಕೆ, ಸೊ ಸ್ಟಾರ್ಟ್ ಮಾಡುವ ಅಲ್ಲ. ಯಾರು ಫಸ್ಟ್? ನಾನಾ? ಓಕೆ, ನಾನು ಅವಳಿಗೆ ಆಕ್ಚುಲಿ 5 ಪ್ರಿಪೇರ್ ಮಾಡಿದ್ದೇನೆ. ಸೊ ಅದ್ರಲ್ಲಿ ನೋಡ್ಬೇಕು, ಅವಳು ಕೂಡ ಇನ್ ಕೇಸ್ ಸಿಮಿಲರ್ ಮಾಡಿದ್ರೆ, ನಿಮಗೆ ಕೂಡ ಗೊತ್ತಿದ್ರೆ ಆಗ್ಲೇ ಕಮೆಂಟ್ ಮಾಡಿ ಆಯ್ತಾ. ನೋಡುವ ಯಾರಿಗೆ ಎಷ್ಟು ಗೊತ್ತುಂಟು, ಯಾರು ಎಷ್ಟು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರಂತ. ಸೊ ನಾನು ಅವಳಿಗೆ ತೋರಿಸ್ತೇನೆ ಫಸ್ಟ್ ಇಮೇಜ್. ಬಂಗಾರದ ಮನುಷ್ಯ. ಅವಳಿಗೆ ಫಸ್ಟ್ ಗೊತ್ತಾಯ್ತು ನೋಡಿ, ಎಷ್ಟು ಸಿಂಪಲ್ ಇತ್ತಲ್ಲ ಇದು. ನಿಮ್ಗೆ ನೋಡುವಾಗನೇ ಗೊತ್ತಾಗ್ತದೆ, ಅಂದ್ರೆ ಇರ್ಲಿ ಪಾಪ ಒಂದು ಸಿಂಪಲ್ ಆಗಿರ್ಲಿ ಅಂತ ಮಾಡಿದ್ದು. ಸೊ ಅವಳಿನ ಎಷ್ಟು ಕಷ್ಟ ಮಾಡಿದಾಳೆ ಅಂತ ನೋಡ್ಬೇಕು ನನಗೆ. ಬಟ್ ನಾನು ಸುಲಭ ಮಾಡಿದ್ದೇನೆ ಅವಳಿಗೆ. ನಿಮ್ಗೆ ಕೂಡ ಟಪ್ ಅಂತ ಈ ಆನ್ಸರ್ ಗೊತ್ತಾಗ್ಬೋದು. ಓಕೆ, ಸೆಕೆಂಡ್ ನಿನ್ ಟರ್ನ್. ಇವಳು 4 ಇಮೇಜ್ ಎಲ್ಲ ಹಾಕಿದಾಳೆ, ದೇವರೇ. ಆದ್ರೆ ಗೊತ್ತಾಯ್ತು ನಂಗೂ ಸಹ. ಇದು ರಾಶಿ ಅಂದ್ರೆ ಈ ತರ ಬಂದ್ರೆ ವೃಷಭ ರಾಶಿ ಬರುತ್ತೆ. ಸೊ ಕಾರ್, ವಾಹನ, ಕಣ್ಣು, ಗಮನ, ಗರುಡ ಮೇಲೆ ಗರುಡ ಗಮನ, ವೃಷಭ ವಾಹನ. ಕರೆಕ್ಟ್ ಅಲ್ಲ? ಆದ್ರೂ 4 ಹಾಕಿದಾಳೆ, ಆದ್ರೂ ಅದು ಓಕೆ. ಸೊ ಸೆಕೆಂಡ್ ಒನ್ ನಂಟರ್ ಮಾಡ. ನಿಮ್ಗೆ ಕೂಡ ಗೊತ್ತಿದ್ರೆ ಆನ್ಸರ್ ಮಾಡಿ ಆಯ್ತಾ, ಈಗಲೇ ಮಾಡ್ತಾ ಇರಿ. ಹಸಿರು ಕಾಡು ದೇವಾಲಯ. ಹಸಿರು ಕಾಡು ದೇವಾಲಯ. ಎನಿ ಐಡಿಯಾ ಸಿಕ್ತಾ? ಗೊತ್ತಾಯ್ತಾ ಯಾವ್ದಾಗಿರ್ಬೋದು ಅಂತ? ಟೆಂಪಲ್. ಒಂದು ಟೆಂಪಲ್ ಇದೆ, ಹಾಗೆ ಮೇಲೆ ಮರದ ತುಂಡಿದೆ, ಮರ ಇದೆ. ಸೊ ಥಿಂಕ್ ಮಾಡು. ತುಂಬಾ ಈಸಿ ಇದೆ, ತುಂಬಾ ಈಸಿ ಇದೆ. ಥಿಂಕ್. ಮರದ ತುಂಡು ಮರದ ತುಂಡುಗು ಕನ್ನಡದ ಪನ್ಪೇರು, ಕಟ್ಟಿಗೆ ಪನ್ಪೇರು. ಕಟ್ಟಿಗೆ ಮರದ ದೇವಾಲಯ. ಕಟ್ಟಿಗೆ ಮರದ ದೇವಾಲಯ ಅಲ್ಲ, ಥಿಂಕ್ ಮಾಡು. ಸಿಂಪಲ್ ಇದೆ, ಗೊತ್ತಾಗ್ಬೋದು ನಿಮಗೆ ನೋಡುವಾಗನೇ. ಅದು ಒಂದು ಐಡಿಯಾ ಸಿಕ್ಕಿರ್ಬೋದು. ಸೊ ಅದು ಆಕ್ಚುಲಿ ಟೆಂಪಲ್ ಇದೆ. ಟೆಂಪಲ್ಗೆ ಏನಂತ ಹೇಳ್ತಾರೆ ಕನ್ನಡದಲ್ಲಿ? ಗೆಸ್ ಮಾಡು. ದೇವಸ್ಥಾನ. ಬೇರೆ ಏನಾದ್ರೂ ವರ್ಡ್ ಇರುತ್ತಲ್ಲ? ಮಂತ್ರಾಲಯ. ಹಾಗೆ ಥಿಂಕ್ ಮಾಡು, ನಿಮಗೆ ಗೊತ್ತಾಗ್ಬೋದು. ಒಂದು ವರ್ಡ್ ನಿಮಗೆ ಕರೆಕ್ಟ್ ಸಿಕ್ಕಿದ್ರೆ ಅದು ಯಾವ ತರ ಕಾಣ್ತದೆ ಅಂತ ನೋಡು. ಅವು ಕರೆಕ್ಟ್ ವರ್ಡ್ ಸಿಕ್ಕಿದ್ರೆ ಮೇಲೆ ನಿಮ್ಗೆ ಈಸಿಲಿ ಕ್ಯಾಚ್ ಮಠ. ಮಠ ತರ ಇದೆಯಾ? ಥಿಂಕ್ ಮಾಡು, ನೋಡು ಅದು ಹೆಂಗಿದೆ, ಯಾವ ಆಕಾರದಲ್ಲಿ ಇದೆ, ಲೈಕ್ ಹೆಂಗೆ ಕಾಣುತ್ತೆ, ಅದೆಷ್ಟು ದೊಡ್ಡ ಇದೆ, ಚಿಕ್ಕದಿದ್ಯಾ, ದೊಡ್ಡದಿದ್ಯಾ, ಲೈಕ್ ಯಾವ ತರ ಇದೆ? ಚಿಕ್ಕದಿದೆ. ಅಂದ್ರೆ ಅದಕ್ಕೆ ಏನಂತ ಕರೀತಾರೆ? ಇನ್ನೊಂದು ವರ್ಡ್ ಕನ್ನಡದಲ್ಲಿ ಒಂದು ಕ್ಲೂ ಕೊಡ್ತಾನೆ, ಆಗ ನಿಂಗೆ ಗೊತ್ತಾಗ್ಬೋದು ಬೇಗ. ಚಿಕ್ಕದು ದೇವಾಲಯಕ್ಕೆ ಏನಂತ ಕರೀತಾರೆ? ಮಠ. ಈಗ ಅಲ್ಲಿ ನಮ್ದು ಗುಡಿ ಅಂತ ಇದೆ. ಸೊ ಬೇರೆ ಮೇಲೆ ನಿಮಗೆ ಈಸಿಲಿ ಗೊತ್ತಾಗ್ತದೆ. ನಿಮ್ಗೆ ಗೊತ್ತಾಗಿರ್ಬೋದಲ್ಲ, ಈಗ ಕಮೆಂಟ್ ಮಾಡಿರ್ತೀರ. ಮಾಲ್ಗುಡಿ ಡೇಸ್. ಮಾಲ್ಗುಡಿ ಡೇಸ್. ಸ್ವಲ್ಪ ಸ್ವಲ್ಪ ಓಕೆ, ಸಿಮಿಲರ್ ಸ್ವಲ್ಪ ಹಾಕಿ, ಅಂದ್ರೆ ಡೇಸ್ ಅಂತ ಇಲ್ಲ ಇಲ್ಲಿ, ಸ್ವಲ್ಪ ಸಿಮಿಲರ್ ಇದೆ, ಬಟ್ ಅದಲ್ಲ. ಮಾಲ್ಗುಡಿ. ಗುಡಿ ಕರೆಕ್ಟ್. ಇನ್ನೊಂದು ವರ್ಡ್ ಮೇಲೆ ಥಿಂಕ್ ಮಾಡು, ಏನಾಗಿರ್ಬೋದು ಅಂತ. ಹಸಿರು ಗುಡಿ. ಹಸಿರು ಗುಡಿ ಅಂತ ಫಿಲ್ಮ್ ಇದೆಯಾ? ನಾನು ಫಿಲ್ಮ್ಸ್ ನೋಡಲ್ಲ, ಕಾರ್ಟೂನ್ಸ್ ನೋಡುದು, ಫಿಲ್ಮ್ ನೋಡಲ್ಲ. ಇದು ನಿಂಗೆ ಗೊತ್ತೇ ಇರಬೇಕು, ನಮ್ದು ರೀಸೆಂಟ್ ರಿಲೀಸ್ ಆದ ಫಿಲ್ಮ್ ಅಂತ ಹೇಳಿದ್ರೆ ನಿಂಗೆ ಒಂದು ಐಡಿಯಾ ಸಿಗುತ್ತೆ. ಕಾಂತಾರ ಅಲ್ಲ? ಕಾಂತಾರ ಹೇಗೆ? ಇಲ್ಲ. ಥಿಂಕ್ ಮಾಡು. ಓ, ನೀನು ಅದು ಗುಡಿ ಇದ್ದ ಕಾರಣ ನೀನು ಕಾಂತಾರ ಅಂತ ಹೇಳಿದಿಲ್ಲ, ಕಾಡು ಕಾಣ್ತಾ ಇತ್ತು ಅಂತ ನಿನ್ಗೆ. ಕಾಡು ಆ್ಯಂಡ್ ಗುಡಿ ಕಾಂತಾರ. ಓಕೆ, ನೋ. ಥಿಂಕ್ ಮಾಡು ಏನಾಗಿರ್ಬೋದು ಅಂತ. ಒಂದು ಸೇಮ್ ಹೇಳಿದ್ವಿ ನಾವಿಬ್ರು ಕೂಡ. ಎಷ್ಟು ವರ್ಡ್ ಇದೆ? ಒಂದು ಅಲ್ಲ, 2 ವರ್ಡ್ಸ್ 2. ಸೊ ಮೇಲೆದೊಂದು ಹಾಕಿದ್ರೆ ಆಯ್ತು ಅಷ್ಟೇ. 3 ಲೆಟರ್ ಇದು. ಥಿಂಕ್ ಮಾಡು. ಅದು ಯಾವ ಮರ? ಅದೆಂತ ಗುಡಿ? ಐಡಿಯಾ, ಥಿಂಕ್ ಮಾಡು. ಆಕ್ಚುಲಿ ಆ ಮರ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇನ್ನೊಂದು ಕ್ಲೂ ಕೊಟ್ಟೆ ನಾನು ನಿಂಗೆ. ಇದ್ಯಾವ ಮರ? ರಬ್ಬರ್ ಮರನ? ರಬ್ಬರ್ ಗುಡಿ ಅಂತ ಹೇಳಿದ್ರೆ ನಿಂಗೆ ಸ್ವಲ್ಪ ಆದ್ರೂ ಒಂದು ಐಡಿಯಾ ಸಿಕ್ತಾ? ರಬ್ಬರ್ ಗುಡಿ ಅಂತ ಹೇಳುವಾಗ ಯಾವ್ದಾದ್ರು ಒಂದು ಮರದ್ದು ಗುಡಿ ಅಂತ ಅಲ್ಲ, ತುಂಬಾ ಮರ ಇದೆ ಅಲ್ಲ. ಅಕೇಶಿಯಾ ಇದೆ, ಮತ್ತೆ ಕೆಲವೊಂದು ಇದೆಯಲ್ಲ ಮರಗಳು. ನಾನು ಕರೆಕ್ಟ್ ಹೇಳಿದ್ರೆ ಗೊತ್ತಾಗುತ್ತೆ. ಚಂದನ ಮರ ಇದೆ, ಹಾಗೆ ಬೇರೆ ಬೇರೆ ಇದೆ. ಚಂದನದ ಗುಡಿ.
ಚಂದನದ ಗುಡಿ ಅಂತ ಚಂದನ ಅಂತ ಹೇಳುವಾಗ ಚಂದನ ಅದೇ ಸ್ವಲ್ಪ ಚೇಂಜ್ ಮಾಡು. ಚಂದನ ತರನೇ ಬೇರೆ ಏನಾದ್ರು ಲೈಕ್ ಫೇಸಿಗೆ ಅಪ್ಲೈ ಮಾಡುವಂಥದ್ದು ಯಾವ್ದಾದ್ರು ಒಂದು ಮರ ಇದ್ದು ಐಡಿಯಲ್ಲ. ಸೋತ್ಯ 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 ಒಂದು ಹೋಯ್ತಾ. ಗಂಧದ ಗುಡಿ, ಪುನೀತ್ ರಾಜ್ಕುಮಾರ್. ಈಸಿ ಇತ್ತು, ನಾನು ಅದಕ್ಕೆ ಫೋರ್ಸ್ ಮಾಡಿ ಹೇಳಿದ್ದು. ಸೀತಾರಾಮ ಕಲ್ಯಾಣ ಅಲ್ಲ. ಕಲ್ಯಾಣ ಮಸ್ತು. ಈಸಿ ಉಂಟು. ಮಿಸ್ಟರ್ ಅಂಡ್ ಮಿಸಸ್ ಅದು ರಾಮಾಚಾರಿ, ರಂಗೇಗೌಡ ರಂಗೇಗೌಡ ಅಲ್ಲ. ಮದುವೆ, ಲವ್ ಸ್ಟೋರಿ, ಸಿಂಪಲ್ ಆಗಿ ಲವ್ ಸ್ಟೋರಿ ಎಲ್ಲ ಅದ್ರಲ್ಲೇ ಉಂಟು. ಲವ್ ಕಷ್ಟ, ತುಂಬಾ ಸಿಂಪಲ್. ಅದು ಇನ್ನೊಂದೇನು ಹಾಡೆ, ಮಮತಾ ಮಮತಾವದು ಮಮತಾ ಹಾರ್ಟ್, ಪ್ರೀತಿ, ಹಾರ್ಟ್, ದಿಲ್ 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 ಅಂತ ಬರ್ತಾವಾಡು ಇಲ್ಲ. ಇಷ್ಟು ಬೇಗ ನಿಮ್ಗೆ ಅಷ್ಟು ಕ್ಲೂ ಕೊಟ್ಟು ಇವಳಿಗೆ ಕೂಡ 1 ಪಾಯಿಂಟ್ ಮೈನಸ್ ಇತ್ತಲ್ಲ, ಹಾಗೆ ನನ್ನನ್ನು ಈಗ ನೋಡ್ತಾ ಇದ್ದಾಳೆ ನೋಡಿ. ಮಾಡುದು ನೋಡಿ. ಇಲ್ಲ ಕಲ್ಯಾಣ ಮಸ್ತು. ಮದುವೆ 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 ಯಾವುದು ಬರುದಿಲ್ಲ. ಮದುವೆ ಅಂತ ಗೊತ್ತಾಯ್ತು, ಒಂದು ಮದುವೆ ಅಂತ ಏನಾದ್ರು ರಿಲೇಟೆಡ್ ಆಗಿರ್ಬೋದಲ್ಲ. ಕ್ಲೂ, ನನ್ನ ಫೇವ್ರೆಟ್ ಹೀರೋಯಿನ್, ಪ್ರೆಸೆಂಟ್ ಅಲ್ಲ, ರಮ್ಯಾ ಅಂದ, ಅಮೂಲ್ಯ ಅಂದ, ಅಮೂಲ್ಯ ಅಮೂಲ್ಯ ಅಂತ ಯಾವುದಪ್ಪ, ಚಲನಚಿತ್ರ ಅಲ್ಲ, ಅಮೂಲ್ಯನ ಫಿಲ್ಮಾ. ಚಲನಚಿತ್ರ ಬಿಟ್ಟು ನಾನೇ ಅಂತ ನೋಡಿದ್ದೇನೆ. ಅವಳದ್ದು ಫಿಲ್ಮ್ ಬೇರೆ ನನಗೆ ನೆನಪಿಲ್ಲ. ಒಂದು ನಿಮಿಷ. ಗಣೇಶ್ ಅಂದರೆ ಮುಗಿನ ಮನಸ್ಸು ಅವಳಲ್ಲ. ಸೊ ಅಮೂಲ್ಯ ಒಂದು ಯಾವುದದು ನಂಗೆ ನೆನಪಾಗ್ತದೆ. ಅಮೂಲ್ಯ ಅಂತ ನೋಡ್ಬೇಡಿ, ಪಿಕ್ಚರ್ ನೋಡಿ. ಓಡಿ ಹೋಗಿ ಮದುವೆ ಆಗೋದು, ಓಡಿ ಹೋಗಿ ಮದುವೆ ಆಗೋದಾಗಿ ಉಂಟು. ಆದ್ರೂ ಫ್ಯಾಮಿಲಿ ಇದ್ದಾರಲ್ಲ ಅಲ್ಲಿ, ಓಡಿ ಹೋಗಿ ಮದುವೆ ಆದಾಗಿಲ್ಲ. ಅದು ಸ್ವಲ್ಪ ಮಮತಾ ಅಂತ ಮಮತಾ ಅಂತ ಅದರಲ್ಲಿ ಬರುತ್ತಾ, ಮಮತಾ ಅಂತ ಬರುತ್ತಾ, ಮಮತಾ ಅಂತ ಬರಲ್ಲ, ಲೈಕ್ ಪ್ರೀತಿ ಅಂತ ಬರುತ್ತೆ. ಅದೆಲ್ಲ ಇಲ್ಲ. ಇದಿಲ್ಲ. ನೋಡಿ ಇವಳು ಸೋಲಿಕ್ಕೆ ಅಂತಲೇ ಕಾಯ್ತಾ ಇದ್ದಾಳೆ. ಆದ್ರೂ ಮದುವೆ ಅಂತ ಬರೋದು, ಬಟ್ ಎಂತ ಆಗಿರ್ಬೋದು, ನಾನು ಸೋತೆ ಬಿಡಿ, ನಂಗೆ ಗೊತ್ತಾಗಲಿಲ್ಲ. ಮದುವೆಯ ಮಮತೆಯ ಕರೆಯೋಲೆ. ಮದುವೆಯ ನಾನು ಆಕ್ಚುಲಿ ಇದಷ್ಟು ಬೇಗ ಬರಲ್ಲ, ಬಿಕಾಸ್ ಲಾಂಗ್ ಇದೆ. ಅಂಡ್ ಮದುವೆ ಅಂತ ಒಂದು ಗೊತ್ತಾಯ್ತು, ಬಟ್ ಅಷ್ಟು ಐಡಿಯಾ ಸಿಗಲಿಲ್ಲ ನನಗೆ, ಬಿಕಾಸ್ ನಾನು ಅದು ಕೇಳಿದ್ದೇನೆ ಬಟ್ ರೀಸೆಂಟ್ಲಿ ಕೇಳಿರೋದು ನೆನಪಿಲ್ಲ, ಹಾಗಾಗಿ ನಾನು ಅದು ಸೋತೆ. ಸೊ ನೆಕ್ಸ್ಟ್ ನಿಮ್ಮ ಟರ್ನ್. ಪಿಸ್ತೂಲ್, ಪೊಲೀಸ್, ಪಿಸ್ತೂಲ್ ಅಂಡ್ ಪೊಲೀಸ್ ಏನಾಗಿರ್ಬೋದು? ಪಿಸ್ತೂಲ್ ಪೊಲೀಸ್, ಕಳ್ಳ ಪೊಲೀಸ್. ಪಿಸ್ತೂಲ್ ಮತ್ತೆ ಪೊಲೀಸ್ ಕರೆಕ್ಟಾ? ಅದು ಬರುತ್ತೆ, ಮೀನಿಂಗ್ ಇದೆ. ಬಂದೂಕ್ ಅಲ್ಲ, ಇದು ಕನ್ನಡ ಮೂವಿ. ಥಿಂಕ್ ಮಾಡು, ಇದು ಯಾವ ಮೂವಿಯಲ್ಲಿ ಈ ಥರ ಇದೆ ಅಂದರೆ ಪೊಲೀಸ್ ಇದು ಹಾಕಿ ಪಿಸ್ತೂಲ್ ಎಲ್ಲ ಹಿಡ್ಕೊಂಡು ಒಂಥರ ಪಾಶ್ ಮಾಡಿರುವಂಥದ್ದು. ಕ್ಲೂ ಕೊಡು. ಓಲ್ಡ್ ಮೂವಿಯ? ಅದು ನಿಮಗೆ ಗೊತ್ತಾಗುತ್ತೆ ನಾನು ಹೇಳುವಾಗ. ಓಲ್ಡ್ ಮೂವಿಯ ಪ್ರೆಸೆಂಟ್? ಕೆಂಪೇಗೌಡ ಅಲ್ಲ, ಹಾಗೆ ಥಿಂಕ್ ಮಾಡು. ಸಿಂಪಲ್ ಇದೆ. ರಣವಿಕ್ರಮ. ಥಿಂಕ್ ಯಾವ್ದಾಗಿರ್ಬೋದು. ನನ್ನ ಫೇವ್ರೆಟ್ ಹೀರೋ, ನಿಮ್ಮ ಫೇವ್ರೆಟ್ ಹೀರೋ? ನಿಮಗೆ ಒಂದು ಟೈಮಲ್ಲಿ ಫೇವ್ರೆಟ್ ಆಗಿರ್ಬೋದು. ಒಂದೊಂದು ಮೂವಿ ಅವ್ರದ್ದು ಹಿಟ್ ಆಗಿದೆ. ಸೊ ಕೆಲವರಿಗೆ ಇಷ್ಟ. ಸಿಂಪಲ್ ಹುಡುಗ ಅಂತ ಹೇಳ್ಬೋದು ಅವರು. ಸಿಂಪಲ್ ಹುಡುಗ, ಥಿಂಕ್ ಮಾಡಿ. ದಿಗಂತ್, ಗಣೇಶ್, ಸಿಂಪಲ್ ಹುಡುಗ. ಅಜಯ್ ರಾವ್. ಅವರ ಈ ಮೂವಿ ಓಕೆ ಫೇಮಸ್ ಆಗಿದೆ. ಬಂದೂಕ ಅಂದ್ರೆ ಬಂದೂಕ್ ಅಂತಲ್ಲ, ರಕ್ಷಿತ್ ಶೆಟ್ಟಿದ್ದು ಅದೇನು ಮೂವಿ, ಅದೇ ಹ್ಯಾಂಡ್ಸ್ ಅಪ್ ಇರೋ ಥರ ಸಾಂಗ್ ಇದ್ದು ಮೂವಿ ಅಲ್ಲ, ಅದ್ರದ್ದು ಮೂವಿ. ಅದು ಹಾಗೆ ಕಾಣುತ್ತಾ? ಒಮ್ಮೆ ನೋಡು, ಥಿಂಕ್ ಮಾಡು, ಆಗಿರ್ಬೋದು ಅಂತ. ಅಲ್ಲ, ಅದನ್ನ ಗೊತ್ತಿಲ್ಲ, ನೀ ಹೇಳು, ಮೂವಿ ನೇಮ್ ಹೇಳಬೇಕು. ಇವನೇ ಶ್ರೀಮನ್ನಾರಾಯಣ. ಅದಲ್ಲ, ಇವನೇ ಅವನೇ ಶ್ರೀಮನ್ನಾರಾಯಣ. ಅವನೇ ಶ್ರೀಮನ್ನಾರಾಯಣ. ಅವನೇ ಶ್ರೀಮನ್ನಾರಾಯಣ, ಇವನೇ ಶ್ರೀಮನ್ನಾರಾಯಣ. ಇವನೇ ಶ್ರೀಮನ್ನಾರಾಯಣ. ಪಕ್ಕ ಪಕ್ಕ ಸರ್ಚ್ ಮಾಡಿ ನೋಡು. ಅವನೇ ಶ್ರೀಮನ್ನಾರಾಯಣ.
ನಾನು ಕನ್ಫ್ಯೂಸ್ ಮಾಡ್ತಿದ್ದೇನೆ ಆಕ್ಚುಲಿ ಬೆಳಿಗ್ಗೆ. ನೋಡುವ, ಅವನೇ ಶ್ರೀಮನ್ನಾರಾಯಣ, ಇವನೇ ಶ್ರೀಮನ್ನಾರಾಯಣ. ಇವನೇ ಶ್ರೀಮನ್ನಾರಾಯಣ ಪಕ್ಕ ಇವನೇ. ನಾನು ಪ್ರೂಫ್ ಸಮೇತ ನಿಮಗೆ ಸರ್ಚ್ ಮಾಡಿ ತೋರಿಸ್ತೇನೆ ಈಗ. ಅವನೇ ಶ್ರೀಮನ್ನಾರಾಯಣ. ಆದ್ರೆ ಕನ್ಫ್ಯೂಸ್. ಹಾಗೆ ನಾನಾಗ ಮದುವೆ ಕೂಡ ಹೇಳಿದ್ದೆ. ಅಲ್ಲ ನಾನು ಕಂಪ್ಲೀಟ್ ಹೇಳಿದ್ದಾನೆ ಇವನು ಶ್ರೀಮನ್ನಾರಾಯಣ ಅವನೇ ಅಂತ ಹೇಳಿದ ಕನ್ಫ್ಯೂಸ್. ಬಟ್ ಇರ್ಲಿ ಪಾಪ ಚಿಕ್ಕ ಹುಡುಗಿ, ಒಂದು ಅಷ್ಟು ಸ್ಕೋಪ್ ಬೇಡ. ಅವಳು ಕನ್ಫ್ಯೂಸ್ ಆಗಿದ್ಲು. ನಾನು ಹಾಗೆ ಹೇಳುವಾಗ ನೋಡಿ ಅಂತೆ, ಇವನಲ್ಲ ಅವನೇ, ಅಲ್ಲಲ್ಲ ಅವನಲ್ಲ ಇವನೇ 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 ಅಂತ ಹೇಳಿದ್ಲು. ಸರ್ಚ್ ಮಾಡುವಾಗ ಗೊತ್ತಾಯ್ತು ಅವನೇಶ್. ಅದಕ್ಕೆ ನಾನು ಹೇಳಿದೆ ಅವಳಿಗೆ ಅವನೇ ಶ್ರೀಮನ್ನಾರಾಯಣ. ಪಾಪ ಇರ್ಲಿ ಹೇಳಿದ್ಲು, ಸ್ವಲ್ಪ ಥಿಂಕ್ ಮಾಡಿದ್ಲು. ಬಟ್ ಹೇಳಿದ್ದು ಸರಿ ಸರಿ. ನಿಂಗೆ 2, ನಂಗೆ 1 ಅಲ್ಲ, ಪರವಾಗಿಲ್ಲ ಬಿಡು. ಇದೆಂತ ಟೀ ಕಾಫಿ ಡೇ ಈಸಿ ಇದೆ. ಒಂದು ವರ್ಡ್ ಅಲ್ಲ ಗೋಪುರವ, ಅದಕ್ಕೆ ಬೇರೆ ಎಲ್ಲ ಹೆಸರಿದೆಲ್ಲ. ಶುಗರ್ಲೆಸ್. ಟೀ 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 ಟೀಗೂ ಬೇರೆ ಹೆಸರಿದೆ. ಟೀ ಕಾಫಿ ಚಾ ಚಾರ್ಮಿನಾರ್. ಹಬ್ಬ ಚಾರ್ಮಿನಾರ್ ಮಿನಾರ್. ಓಕೆ, ಪುಣ್ಯ. 2 ಈಚ್ ಆದ್ವಲ್ಲ, ಇನ್ನು ಇರುದು ನೆಕ್ಸ್ಟ್ ನಂದಲ್ಲ. ನೋಡ, ನಿಂಗೆ ಸಿಂಪಲ್ ಹೇಳಿದ್ದೇನೆ ಬಿಡು, ಟೆನ್ಷನ್ ಇಲ್ಲ. ಕಮೆಂಟ್ ಮಾಡಿ ಆಯ್ತಾ. ಸಿಂಪಲ್. ದೆವ್ವ ಜೈಲ್. ಅದು ಮೂವಿಯ ದೆವ್ವ ಜೈಲ್. ಮೋಹಿನಿ ಬಂಧನ. ಅದ್ಯಾವ ಮೂವಿ? ಎಲ್ಲಿತ್ತು? ಯಾವಾಗದ್ದು? ಭೂತ ಬಂಧನ. ಥಿಂಕ್ ಮಾಡು. ಸ್ವಲ್ಪ ರಿಲೇಟೆಡ್ ಆಗಿದ್ದಿ, ಸ್ವಲ್ಪ ಸೇಮ್ ಬಂದಿದ್ದು. ಥಿಂಕ್ ಮಾಡು ಏನಾಗಿರ್ಬೋದು. ಭೂತ್ ಬಂಧನ ಕನ್ನಡ ಮೂವಿಯಾ? ಓಲ್ಡ್ ಮೂವಿಯಾ? ಓಲ್ಡ್. ಓಕೆ, ಓಲ್ಡ್ ಅಂತ ಹೇಳ್ಬೋದು. ಓಲ್ಡ್ ಮೂವಿ. ಹೀರೋ ಗೊತ್ತಿಲ್ಲ ನನಗೆ. ನನಗೂ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ನಿಂಗೆ ಇದನ್ನು ನೋಡ ಗೊತ್ತಾಗುತ್ತೆ. ಸಿಂಪಲ್ ಇದೆ, ಥಿಂಕ್ ಮಾಡು. ಏನಾಗಿರ್ಬೋದು? ದೆವ್ವ ಬಂಧನ ಅಲ್ಲ. ಥಿಂಕ್ ಮಾಡಿ. ಬಂಧನ ಕರೆಕ್ಟಾ? ಬಂಧನ. ಓಕೆ, ಒಂದು ಸಿಮಿಲರ್ ಬಂಧನ ಅಂತ ಹೇಳಿದ್ದೆ. ಥಿಂಕ್ ಮಾಡು. ಆತ್ಮ ಬಂಧನ. ಆತ್ಮ. ಓಕೆ, ದೆವ್ವ ಬಂಧನ. ಯಾವ್ದಾವ್ದೋ ಬಂಧನ ಹೇಳಿದ್ಲು, ಫೈನಲಿ ಆತ್ಮ ಬಂಧನ ಅಂತ ಹೇಳಿದ್ಲು. ಕರೆಕ್ಟ್ ಆನ್ಸರ್. 3-2. ನನ್ನ ಟರ್ನ್. ಈಸಿ ಅಂದ್ರೆ ಛೋಟಾ ಚಾಂಪಿಯನ್. ಡೋಲು. ಒಂದು ಮೊಟ್ಟೆ ಆಗತ್ತೆ. ಮೊಟ್ಟೆ ಇದೆಯಲ್ಲ ಅವನ ತಲೆ ಮೇಲೆ. ಅಲ್ಲ, ಗೋಲ್ಡ್ ಮೆಡಲ್. ಒಂದು ಮಗು, ಒಂದು ಪಾಪು, ಒಂದು ಕರೆಕ್ಟಾ? ಬೇರೆ ಏಕ್ ಒಂದು ಕಣ್ಣು, ಒಂದು ಮಾತು. ಇವನು ನೋಡಿ ಎಷ್ಟು ಇಟ್ಟಿದ್ದಾನೆ ಪಾಪ. ಒಂದು ಚೋಟು ಅಲ್ಲ, ಅವನ ಹೆಸರು ಎಂತದ್ದು? ಅವನ ಹೆಸರು ಒಂದು ರಾಜು. ಫಸ್ಟ್ ರ್ಯಾಂಕ್ ರಾಜು ಅಂತ ಹೇಳ ಗೊತ್ತಾಯ್ತು. ಫಸ್ಟ್ ರ್ಯಾಂಕ್ ರಾಜು ಅಲ್ಲ? ಎಸ್. ಓಕೆ, ಈಗ ನನ್ನ ಟರ್ನ್. ಕಲರ್ಫುಲ್ ಫೋಟೋಗ್ರಾಫಿ. ಕನ್ನಡ ಮೂವಿ. ಥಿಂಕ್ ಮಾಡಿ ಯಾವ್ದಾಗಿರ್ಬೋದು ಅಂತ. ಕಲರ್ಫುಲ್. ಹಾಗೆ ಬೇರೆ ಬೇರೆ ಇದೆ ಕನ್ನಡದಲ್ಲಿ, ಬೇರೆ ಬೇರೆ ವರ್ಡ್ಸ್. ಕಾಮನ್ ಬಿಲ್ಲು ಅಲ್ಲ, ವರ್ಡ್ಸ್ ಇದೆ. ಕಲರ್ಸ್ ಗೆ ವರ್ಡ್ಸ್ ಇರ್ಬೋದು. ಬಣ್ಣ ಇದೇನು ಅಂತ ಲೈಕ್ ಯಾವ ತರ ನಿಂಗೆ ಕಾಣ್ತಾ ಇದೆ? ಇದು ಫೋಟೋಗ್ರಫಿ ಅಂತ ಕಾಣಿದ್ರು, ಒಂದ್ ಸೈಡ್ ನಿಂಗೆ ಫೋಟೋಗ್ರಫಿ ಅಂತ ಕಾಣಿದ್ರು, ಲೈಕ್ ಅದು ಏನಾಗಿರ್ಬೋದು? ಲೈಕ್ ಮ್ಯಾಗಝಿನ್ ಆಗಿರ್ಬೋದು, ಅಥವಾ ಪುಸ್ತಕ ಆಗಿರ್ಬೋದು, ಪೇಪರ್ ಆಗಿರ್ಬೋದು. ಸೊ ಥಿಂಕ್ ಮಾಡಿ. ಬಣ್ಣದ ಚಿತ್ತಾರ. ಸಿಂಪಲ್ ಇದೆ. ಗ್ರೇಟ್. ನೀ ಹೇಳಿದ್ರೆ ಒಂದು ವರ್ಡ? ಒಂದೇ ವರ್ಡ್. ಸ್ವಲ್ಪ ಲಾಂಗ್ ಇದೆ. 5 letters ಇದೆ ಅದರಲ್ಲಿ. ಗುಳುಂ ಎಲ್ಲ ಬಣ್ಣದ ಚಿತ್ರ. ಅದು ಬೇರೆ ಚಿತ್ರ. ಇದು ನಿಂಗೆ ಇಷ್ಟ ಆಗಿರುವಂತಹ ಮೂವಿ ಅಂತ ಅನ್ಕೊಳ್ತೇನೆ ನಾನು. ನಿಂಗೆ ಕೂಡ ಇಷ್ಟ ಆಗಿರ್ಬೋದು.
ಓಲ್ಡಾ? ನಾನು ನೋಡಿದ್ದೇನೆ. ಓಲ್ಡ್ ಅಂತಲ್ಲ, ತುಂಬಾ ಓಲ್ಡ್ ಅಲ್ಲ, ತುಂಬಾ ಇದು ಅಲ್ಲ, ಒಂದು 8 years ಆಗಿರ್ಬೋದು ಅನ್ಸುತ್ತೆ ಆ ಮೂವಿಗೆ. ಮಾಸ್ತಿ ಗುಡಿ ಥಿಂಕ್ ಮಾಡು, ಯಾವ್ದಾಗಿರ್ಬೋದು. ಬಣ್ಣ ಪುಸ್ತಕ, ರಂಗಿತ ರಂಗ. ಎಸ್, ರಂಗಿತ ರಂಗ. ಫೈನಲಿ ಹೇಳಿದ್ದಿ 4. ನಾನು 3 ಅಲ್ಲಿದ್ದೇನೆ. ಈಗ ಗೊತ್ತಾಗತ್ತೆ ನೆಕ್ಸ್ಟ್ ಯಾರು ವಿನ್ ಆಗ್ತಾರೆ ಅಂತ. ಸೊ ಸಿಂಪಲ್ ಸಿಂಪಲ್ ಅಂತ ಹೇಳ್ತಾಳೆ. ಆನೆ. ಐರಾವತ್, ಅದು ಆರೆಂಜ್ ಇದಲ್ಲ. ಸಿಂಪಲ್ ಅಂದ್ರೆ ತುಂಬಾ ಸಿಂಪಲ್. ಇಷ್ಟು ಕೊಟ್ಟಿದ್ರಲ್ಲಿ ಇದೆ ಸಿಂಪಲ್. ನಂಗೆ ಗೊತ್ತಿರ್ಬೋದು ಇದು. ಆನೆ, ಗಜ, ಆನೆ, ಗಜ, ಆನೆಗೆ ಇನ್ನೇನು ಹೇಳ್ತಾರೆ? ಆನೆಗೆ ನೆನಪು ಬರುತ್ತಿಲ್ಲ ಕರೆಕ್ಟ್. ಗಜ, ಆರೆಂಜ್ ಅಂತ, ಆರೆಂಜ್ ಅಂತ ಇದೆ. ಆರೆಂಜ್ ಅಂತ ಎಲಿಫೆಂಟ್, ಎಲಿಫೆಂಟ್ ಆರೆಂಜ್ ಅಲ್ಲ, ಆನೆ, ಗಜ ಮತ್ತು ಆನೆ, ಗಣ, ಕಾಪಿ ಕೂತಿಲ್ಲ. ಆನೆ, ಆನೆ, ಆನೆಗೆ ಬೇರೆ ಅಂತ ಹೇಳ್ತಾರೆ? ಗಜ, ಅಂಬಾರಿ, 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 ಗಜ, ಅಂಬಾರಿ, ಸಿಮಿಲರ್. ನೀವು ಸ್ವಲ್ಪ ಸ್ವಲ್ಪ ಹತ್ತಿರ ಇದ್ದೀರಿ. ಅಂಬಾರಿ, ಇದೆಲ್ಲ ಎಂತ? ಕಿತ್ತಾಳೆ, ಅಂಬ ಕಿತ್ತಾಳೆ. ಸತ್ರ ಸೋತಿಲ್ಲ. ಅಷ್ಟು ಬೇಗ ಹೇಳ್ಬೇಡ ನೀನು. ನಿನ್ಗೆ ನಾನು ಟೈಮ್ ಕೊಟ್ಟಿದ್ದೇನೆ. 1 ನಿಮಿಷ. ಆರೆಂಜ್, ಅಂಬಾರಿ, ಆರೆಂಜ್, ಕಿತ್ತಾಳೆ, ಆರೆಂಜ್, ಆರೆಂಜ್ ಅಂತ ಬರುತ್ತಾ? ಆರೆಂಜ್ ಬೇರೆ ಹೆಸರು. ಅಂಬಾರೆಂಜ್, ಅಮ್ಮ ಅಂಬಾರಿ, ಆನೆ, ಆನೆ ಆರೆಂಜ್, ಗಜ, ಗಜರಾಜ, ಗಜ ಅಲ್ಲ, ಗಜ. ಈಗ ಗಜ, ಗಜ ಆಯ್ತಾ? ಗಜ ಕರೆಕ್ಟ್. ಆರೆಂಜ್, ಆರೆಂಜ್ ಅಂತ ಹೇಳಿದ್ರೆ ಕಿತ್ತಾಳೆ, ಕಿತ್ತಾಳೆ, ಗಜ ಕಿತ್ತಾಳೆ, 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 ಆರೆಂಜ್, ಆರೆಂಜ್ಗೆ ಗಜ ಕೇಸರಿ. ಗಜ ಕೇಸರಿ ತೊಂದ್ರೆ ಇಲ್ಲ. ಇಬ್ರು ಸಿಸ್ಟರ್ಸ್ ಕೂಡ ಈಕ್ವಲ್ 4-4 ಅಲ್ಲ? 4-4 ಮಾಡಿದ್ವಿ. ನಾನು ಅನ್ಕೊಂಡಿರಲಿಲ್ಲ ಅಷ್ಟು ಬೇಗ ಅವಳು ಮಾಡಿದ ನಾನು ಕಂಡುಹಿಡಿತೇನೆ ಅಂತ. ಸೊ ಇವಳು ಕೂಡ ಬೇಗ ಕಂಡು ಹಿಡಿದ್ಲು. ನಾವು ಮಾಡಿದ್ದು, ಇಬ್ರು ಕೂಡ ಮಾಡಿದ್ದು ಸೇಮ್ ಆಗಿದೆ. ಸೊ ಸಿಂಪಲ್ ಆಗಿದೆ ಅಲ್ಲ ಇಬ್ರು ಕೂಡ ಮಾಡಿದ್ದು. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಲ್ಲ? ಖುಷಿ ಆಯ್ತಲ್ಲ? ಸೊ ನಿಮ್ಗೆ ಕೂಡ ಖುಷಿಯಾಗಿದೆ ಅಂತ ಅನ್ಕೊಳ್ತಾ ಇದ್ದೇವೆ. ಸೊ ನಿಮ್ಗೆ ಕೂಡ ನಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಾಯ್. ಬಾಯ್.